ಕೆಲ ದಿನಗಳ ಹಿಂದೆ ಉಡುಪಿಯ ಪುತ್ತೂರಿನ ರಾಜೀವನಗರದಲ್ಲಿ ನಡೆದ ಕೊಲೆ ಯತ್ನ ಪ್ರಕರಣಕ್ಕೆ ಸಂಬಂಧಿಸಿ 6 ಮಂದಿ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಶ್ಯಾಮ್, ಹಲ್ಲೆಗೊಳಗಾದ ವ್ಯಕ್ತಿ, ಚರಣ್, ಪುನೀತ್, ಮೊಹಮ್ಮದ್ ಫರ್ವೇಜ್, ಅಭಿಜಿತ್, ಶಾನ್ವಾಜ್ ಮತ್ತು ರತನ್ ಬಂಧಿತ ಆರೋಪಿಗಳು. ಈ ಪೈಕಿ ಜೂನ್ 4ರಂದು ಆರೋಪಿಗಳಾದ ಚರಣ್, ಪುನೀತ್, ಮೊಹಮ್ಮದ್ ಫರ್ವೇಜ್, ಅಭಿಜಿತ್ನನ್ನ ಉಡುಪಿ ರಾಜಾಂಗಣದ ಪಾರ್ಕಿಂಗ್ ಬಳಿಯ ವಸತಿ ಗೃಹದಲ್ಲಿ ಪೊಲೀಸರು ಬಂಧಿಸಿದ್ದರು. ಈ ವೇಳೆ ಆರೋಪಿ ಚರಣ್ ನೀಡಿದ ಮಾಹಿತಿಯಂತೆ ಇತರ ಆರೋಪಿಗಳಾದ ಶಾನ್ವಾಜ್ ಮತ್ತು ರತನ್ ಅನ್ನು ಪೊಲೀಸರು ಬಂಧಿಸಿದರು. ಪ್ರಕರಣದ ಇನ್ನೋರ್ವ ಆರೋಪಿ ಕಿಶೋರ್ ಎಂಬಾತ ತಲೆಮರೆಸಿಕೊಂಡಿದ್ದು, ಈತನ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಮೇ 23ರಂದು ರಾತ್ರಿ ಶ್ಯಾಮ್ನನ್ನ ಸ್ನೇಹಿತರೊಂದಿಗೆ ಪೊಲೀಸರು ಗ್ರಾಮದ ರಾಜೀವನಗರದಲ್ಲಿ ಮಾತನಾಡುತ್ತಿರುವಾಗ ಅಲ್ಲಿಗೆ ಬಂದ ಆರೋಪಿಗಳು ಕೊಲೆ ಮಾಡಿರುವ ಉದ್ದೇಶ ಶ್ಯಾಮ್ ಅವರಿಗೆ ಏಕಾಏಕಿ ಮಾರಕಾಸ್ತ್ರಗಳಿಂದ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ ಆರೋಪಿಗಳು ಪರಾರಿಯಾಗಿದ್ದರು. ಈ ಬಗ್ಗೆ ಉಡುಪಿ ನಗರ ಪೊಲೀಸ್ ಠಾಣೆಯಲ್ಲಿ ಕೊಲೆ ಯತ್ನ ಪ್ರಕರಣ ದಾಖಲಾಗಿದೆ.